ಜಮ್ಮು ಕಾಶ್ಮೀರದ ವೈಷ್ಣೋದೇವಿಯಿಂದ ಶಬರಿಮಲೆಗೆ ಪಾದಯಾತ್ರೆ ಹೊರಟು 105 ದಿನ ಪೂರೈಸಿ ಕಾಪು ತಲುಪಿದ ಮಂಗಳೂರಿನ ಪ್ರಭಾತ್ ಕುಮಾರ್ ಕರಿಯಪ್ಪ ಅವರನ್ನು ಕಾಪು ಅಯ್ಯಪ್ಪ ಭಕ್ತ ವೃಂದದ ವತಿಯಿಂದ ಸ್ವಾಗತಿಸಿ ಗೌರವಿಸಲಾಯಿತು. ಕಳೆದ ಆಗಸ್ಟ್ 14ರಂದು ಮಂಗಳೂರಿನಲ್ಲಿ ಅಯ್ಯಪ್ಪ ಮಾಲಾಧಾರಿಯಾಗಿ ವಿಮಾನದ ಮೂಲಕ ವೈಷ್ಣೋದೇವಿ ತಲುಪಿದ್ದ ಪ್ರಭಾತ್ ಕುಮಾರ್ ಕರಿಯಪ್ಪ ಅವರು ಅಲ್ಲಿ ಇರುಮುಡಿ ಕಟ್ಟಿ ಬಳಿಕ ಕಾಲ್ನಡಿಗೆಯ ಮೂಲಕ ಶಬರಿಮಲೆ ಯಾತ್ರೆ ಆರಂಭಿಸಿದರು. ಈಗಾಗಲೇ 4000ಕ್ಕೂ ಹೆಚ್ಚು ದೂರ ಕ್ರಮಿಸಿರುವ ಅವರು ಕಾಪುವಿನಿಂದ ಕೊಪ್ಪಲಂಗಡಿ ವಾಸುದೇವ ಸ್ವಾಮಿ ದೇವಸ್ಥಾನದ ಅಯ್ಯಪ್ಪ ಶಿಬಿರದಲ್ಲಿ ತಂಗಿದ್ದು ಬೆಳಗ್ಗೆ ಮಂಗಳೂರು ಮೂಲಕವಾಗಿ ಶಬರಿಮಲೆ ಯಾತ್ರೆಯನ್ನು ಮುಂದುವರಿಸಿದ್ದಾರೆ. ಕಾಪು ಪೊಲಿಪು ಬಳಿ ಬರಮಾಡಿಕೊಂಡು ಬಳಿಕ ಮೆರವಣಿಗೆಯ ಮೂಲಕ ಹೊಸ ಮಾರಿಗುಡಿ ಬಳಿ ಶಿಬಿರಕ್ಕೆ ಕರೆತರಲಾಯಿತು. ಕಾಪು ಶಿಬಿರದಲ್ಲಿ ಶಿಬಿರದ ಗುರುಸ್ವಾಮಿ ನಾರಾಯಣ ಗುರುಸ್ವಾಮಿ, ಅಶೋಕ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ಗುರುಕುಲ ನಂಚಿನ ಚರಣ್ ಮಹಾರಾಜರು ಸ್ವಾಮಿಗಳು ಅರ್ನ ಮಾರ್ಗದರ್ಶನ ನಡೆಸಿ ನಮ್ಮ 24 ತಾರೀಕು ದಾನಿ ಮಾಲೆ ಪಾರ್ದು 28 ತಾರೀಕು ದಾನಿ ಮುಲ್ಪರ್ದು ನಮ್ಮ ಕದ್ರಿ ಕ್ಷೇತ್ರ ಮಂಜುನಾಥ ಕ್ಷೇತ್ರ ಕದ್ರಿ ಒನ್ನಾಡ್ದು ನಮ್ಮ ವೈಷ್ಣವಿ ಮಾತಾಜಿ ಮಂದಿರ ಕಾಟ್ರಾ ಜಮ್ಮು ಕಾಶ್ಮೀರಕ್ಕೆ ನಮ್ಮ ಪೋಯಿ 31 ತಾರೀಕು ದಾನಿ ಇರುಮುಡಿ ಕಟ್ಟಿದ್ದು ಗಣಪತಿ ಚತುರ್ಥಿ ದಿನ ತಾನಿ ಇರುಮುಡಿ ಕಟ್ಟದು ಅಲ್ತೆಡ್ದು ಬುಕ್ಕ ಯಾತ್ರೆಯನ್ನು ಮತ್ತೊಂದು ಬೈದ ಆ ಯಾತ್ರೆ ಬರ್ತದೆ ಇತ್ತ ಪ್ರತಿಯೊಂದು ನಮ್ಮ ಸಾಧು ಸಂತೇರು ಮಹಾಮುನಿ ಋಷಿಮುನಿ ತಪಸ್ವಿನಕಲು ಕುಲ್ದಿನಂಚಿನ ಮತ್ತು ತ್ಯಾಗ ಮಂತಿದಿನಂಚಿನ ಬೊಕ್ಕ ಯಾಗ ಮಂತಿದಿನ ಅಂಚನೆ ಪುಣ್ಯ ಭೂಮಿನ ಪೂರ ನಮ್ಮ ಪಾದ ಸ್ಪರ್ಶ ಮಂತೊಂದು ಅಯ್ಯಪ್ಪ ಸ್ವಾಮಿನ ನಡೆಟ್ಟು ಎಂಕಲ್ಲ ಕಾಂಡೆ ಬಯ್ಯಗ ಮೂಜಿ ಪೂರ್ತುಲ ಪೂಜೆದ ವ್ಯವಸ್ಥೆ ಆ ಒಂದು ಅಂಚನೆ ಆಹಾರ ಪದ್ಧತಿ ಅವಡು ಬೊಕ್ಕ ಪ್ರತಿಯೊಂದು ರೀತಿಯ ಈ ನಮ್ಮ 7 ರಾಜ್ಯನೆಲ್ಲ ನಮ್ಮ ಬೈದ ಇತ್ತೆ ನಮ್ಮ ಕರ್ನಾಟಕಡುಲ್ಲ ಅಂಚ ಅದು ಪುನಃ ನಮ್ಮ ಮುಲ್ತ ಕಾಪು ಕ್ಷೇತ್ರದ ಈ ನಂಚಿನ ಅಯ್ಯಪ್ಪ ವೃಂದದ ನಮ್ಮ ಅನಿಲ್ ಗುರುಸ್ವಾಮಿನ ಈ ಅಯ್ಯಪ್ಪನ ಸನ್ನಿಧಾನ ಅಡುಲ್ಲ ಅಂಚನೆ ವಾಸುದೇವ ಅಂದರೆ ಮುಲ್ಪ ಕಾಪು ಕ್ಷೇತ್ರ ಪುನಂಚಿನ ವಾಸುದೇವರನ್ನ ಈ ಸನ್ನಿಧಾನ ಅಡ್ಲವಿದೆ ಎಂಕ್ಲು ಬಂಡ